ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಾರದಾ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ನೀವು ನಮಸ್ತೆ ಹೇಳುವಾಗ ಜೋರು ಕೇಳಬೇಕು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀರಾ? ಚಿಕನ್ ಸುಕ್ಕ. ಓಕೆ, ಆಮೇಲೆ ಒಂದು ಜ್ಯೂಸ್, ಪುದೀನ ಜ್ಯೂಸ್. ಇದು ಪುದೀನ ಜ್ಯೂಸ್ ಯಾವುದಕ್ಕೆ? ಆರೋಗ್ಯಕ್ಕೆಲ್ಲ ಒಳ್ಳೇದುಂಟ? ಪುದೀನ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿ ಜ್ಯೂಸ್ ಅಂತ ಕುಡಿಬೋದಲ್ಲ. ಓಕೆ, ಇನ್ನೊಂದು ಸ್ಪೆಷಲಾಗಿ ಚಿಕನ್ ಸುಕ್ಕ ಅಲ್ಲ, ಒಂದು ಜ್ಯೂಸ್, ಇನ್ನೊಂದು ನಾನ್ ವೆಜ್, ಎರಡಂತೂ ಗಮ್ಮತ್ ಇರ್ಬೋದು. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು. ಈಗ ಫಸ್ಟಿಗೆ ಯಾವುದು ಜ್ಯೂಸ್ ಮಾಡ್ತೀರಾ ಅಥವಾ ಚಿಕನ್ ಸುಕ್ಕ ಅಲ್ಲ? ಓಕೆ, ನೀವು ಚಿಕನ್ ಸುಕ್ಕಕ್ಕೆ ತಿಳುವಾಗ ನಾನು ಇಲ್ಲಿ ಸ್ಪೆಷಲ್ ಆಗಿ ನಾರ್ಮಲ್ ಆಗಿ ಚಿಕನ್ ತಿಳಿದ್ರೆ ಹಾಗೆ ಚಿಕನ್ ತರ್ತಾರೆ, ಬಟ್ ನೀವು ಅದನ್ನು ಬೇಯಿಸಿ ತಿಂದಿದ್ದೀರಾ ಅಲ್ಲ? ಏನು ಹಾಕಿದ್ದೀರಾ ಅದಕ್ಕೆಲ್ಲ? ಅದಕ್ಕೆ ಮೆಣಸು, ಆಮೇಲೆ ಕೊತ್ತಂಬರಿ. ಓಕೆ, ಆಮೇಲೆ ಮೆಂತೆ, ಹುಳಿ. ಓಕೆ, ಇದು ಶುಂಠಿ ಅಲ್ಲ, ಇದು ಅರಶಿನ ಅಲ್ಲ, ಅಷ್ಟನ್ನು ಹಾಕಿ ಬೇಯಿಸಿ ರೆಡಿ ಮಾಡಿ ನಿಂತಿರಲ್ಲ. ಅಂದರೆ ಇಲ್ಲಿ ಏನು ನಾನು ಬೇಯಿಸಿಕೆಲ್ಲ ನಿಮ್ಗೆ ಹೆಲ್ಪ್ ಮಾಡಲ್ಲ ಅಂತೇಳಿ ಹಾಗೆ ನಮ್ಮ ಮನೇಲಿ ರೆಡಿ ಮಾಡಿ ನಾನು ಬೇಗ ಹೋಗ್ಲಿಕ್ಕೋಸ್ಕರ. ಬೇಗ ಹೋಗ್ಬೇಕು. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಗೆ ಬಂದಾಗ ಬೇಗ ಹೋಗ್ಲಿಕ್ಕಿಲ್ಲ, ನೀವು ಅದನ್ನು ರೆಡಿ ಮಾಡಿಯೇ ಹೋಗಬೇಕು. ಓಕೆ, ಆದರೂ ನೀವು ಈಸಿ ಆಗಲಿ ಅಂತೇಳಿ ರಪ್ಪ ಬೇಯಿಸ್ಕೊಂಡಿದ್ದೀರಲ್ಲ. ಇನ್ನು ಇದನ್ನು ಸ್ವಲ್ಪ ರುಬ್ಬಿ ಇದು ಸೇರಿಸಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಇದಕ್ಕೆ ಸೇರಿಸಿ ಸ್ವಲ್ಪ ರುಬ್ಬಿ ನೈಸಾಗಿ ಮಸಾಲ ಮಾಡಬೇಕಲ್ಲ. ಓಕೆ, ಹಾಗಾದ್ರೆ ಈಗ ಫಸ್ಟ್ ಎಂತ ಬೇಕು? ಒಗ್ಗರಣೆ ಹಾಕಬೇಕಾ? ಓಕೆ, ನೀವು ಅಂದರೆ ಈಗ ಏನು ಬಾಣಲೆ ಇದರಲ್ಲೇ ಒಗ್ಗರಣೆ ಟೈಪ್ ಮಾಡ್ತೀರಾ? ತುಪ್ಪ ಹಾಕಬೇಕಾ? ಓಕೆ, ತುಪ್ಪ ಅಂತ ಬಂದಾಗ ಸ್ಪೆಷಲ್ಲಾಗಿ ಕೆಸಿಯವರ ಶುದ್ಧ ಹಸುವಿನ ತುಪ್ಪ ಉಂಟು. ಸಾಕು ಸ್ವಲ್ಪ ಹಾಕಿ ಹಾಕಬೇಕಾ? ಈರುಳ್ಳಿ ಸಾಕಲ್ಲ? ಓಕೆ, ತುಪ್ಪ ಅಂತೂ ಕಾಯ್ತಾ ಬರ್ತಾ ಉಂಟು. ಈರುಳ್ಳಿ ಹಾಕಿ. ಹಾಕಿ. ಫಸ್ಟಿಗೆ ಈರುಳ್ಳಿ ಹಾಕ್ತಿದ್ದೀರಾ? ಓಕೆ, ಈರುಳ್ಳಿ ಚೆನ್ನಾಗಿ ಬೇಯಬೇಕಲ್ಲ? ಅದು ಸರಿ, ಕೆಂಪಾಗಬೇಕು. ಓಕೆ, ಇದಕ್ಕೆ ಬೇರೆ ಏನು ಆ್ಯಡ್ ಮಾಡಲಿಕ್ಕೆ ಉಂಟಾ? ಈಗ ಕರಿಬೇವಲ್ಲ? ಓಕೆ, ಅಂದರೆ ನಾವು ಒಗ್ಗರಣೆ ಟೈಪ್ ಅಂತ ಹೇಳಿದರೆ ಈಗ ಸಾಸಿವೆ ಎಲ್ಲ ಹಾಕಬೇಕು ಅಂತಿಲ್ಲ. ಚಿಕನ್ ಸಾಸಿವೆ ಹಾಕಲ್ಲ? ಚಿಕನ್ ಯಾವ ಚಿಕನ್ ಹಾಕಲಿಕ್ಕೆ ಸಾಸಿವೆ ಹಾಕೋದೇ ಇಲ್ಲ? ಅದು ತರಕಾರಿಗೆ ಜಾಸ್ತಿ ಸಾಸಿವೆ. ಓಕೆ, ತರಕಾರಿಗೆ ಸಾಸಿವೆ ಜಾಸ್ತಿ ಅಲ್ಲ? ಇದಕ್ಕೆ ಇದೆ ಈರುಳ್ಳಿ, ಚೆನ್ನಾಗಿ ಈರುಳ್ಳಿ ಮತ್ತು ಕರಿಬೇವು. ಅಂದರೆ ಈಗ ಅದಕ್ಕೆ ಮಿಕ್ಸ್ ಮಸಾಲೆ ರೆಡಿ ಮಾಡಬೇಕಲ್ಲ? ಒಂದು ಎರಡು ಸುತ್ತು ಬಂದರೆ ತುಂಬ ಇದು ಬೇಡ, ಆಯಿತಾ? ನೈಸ್ ಆಗುತ್ತೆ, ಸ್ವಲ್ಪ ತಿರುಗಿ ಬಂದರೆ ಸಾಕುಂಟಲ್ಲ? ಸ್ವಲ್ಪ ಇದೊಂದು ಸುತ್ತ ತಿರುಗಿಸ್ತಾ. ಓಕೆ, ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ಅದು ಇಷ್ಟೇ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ತೆಂಗಿನ ತುರಿ ಅಲ್ಲ? ನೀರೇನು ಹಾಕ್ಲಿಕ್ಕೆ ಉಂಟಾ? ಇಲ್ಲ, ಹಾಗೆ ತಿರುಗಿದ್ರೆ ಅಷ್ಟೇ. ಸುಕ್ಕ ಅಲ್ಲ? ಓಕೆ, ಸುಕ್ಕಕ್ಕೆ ನೀರು ಹಾಕ್ಲಿಕ್ಕಿಲ್ಲಲ್ಲ? ಎಂತ ಅಡಿಗೆ ಗೊತ್ತಿಲ್ಲ ನನಗೆ. ಓಕೆ,
ಸಾಕಾಗುತ್ತಾ? ಆಗಿದೆ, ಅದಾಗಿದೆ. ಆಗಿದಲ್ಲ? ಅಲ್ಲ ಇದಾಗ್ತೇನೆ, ಚಿಕನ್ ಹಾಕ್ತೇನೆ. ಚಿಕನ್ ಹಾಕ್ತಾ ಇದ್ದೀರಾ? ಹಾಂ. ಓಕೆ, ಚೆನ್ನಾಗಿ ಬೇಯಿಸಿ ರೆಡಿ ಮಾಡಿಟ್ಟ ಚಿಕನ್ ಹಾಕ್ತಾ ಇದ್ದೀರಲ್ಲ? ಓಕೆ ಓಕೆ. ಆಲ್ರೆಡಿ ಸಾಧಾರಣ ಚಿಕನ್ ಬೆಂದಿರುತ್ತಲ್ಲ ನೀವು ಮನೆಯಲ್ಲೇ ರೆಡಿ ಮಾಡಿ ಕಾರಣ ಹಾಂ, ಇಲ್ಲಿ ಸ್ವಲ್ಪ ಬಂದರೆ ಸಾಕು ಅಂತ ಹೇಳೋದಲ್ಲ? ಓಕೆ. ಲಿಡ್ ಮುಚ್ಚಬೇಕಾ? ಯಾವುದು? ಮುಚ್ಚಳ ಮುಚ್ಚಬೇಕಾ? ಅಲ್ಲ, ಸ್ವಲ್ಪ ಹೊತ್ತಾಗಲಿ, ಓಕೆ. ಎಲ್ಲ ಮಿಕ್ಸ್ ಆಗಲಿಲ್ಲ ಅಲ್ಲ? ಮಿಕ್ಸ್ ಆಗಲಿಲ್ಲ. ನಾವು ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿದ ಕಾರಣ ಪರಿಮಳ ಹಾಗೆ ಬರ್ತುಂಟಲ್ಲ ಬೆಳ್ಳುಳ್ಳಿ, ಅದು ಫ್ಲೇವರ್. ಮುಚ್ಚೋದಾ? ಮುಚ್ಚಿಡಿ ಸ್ವಲ್ಪ. ಓಕೆ. ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ, ಇಲ್ಲ, ಮೀಡಿಯಮ್ ಇರಲಿಲ್ಲ. ಇದು ನಾರ್ಮಲಾಗಿ ಊಟ ಜೊತೆ ಎಲ್ಲ ಚೆನ್ನಾಗಿರುತ್ತಲ್ಲ? ಸುಕ್ಕ ಅಂತ ಮಾಡಿದರೆ ಊಟಕ್ಕೆ ಅಲ್ಲ? ಕತ್ತಲೆಯ ಊಟಕ್ಕೆ ಈ ಥರದ ಚಿಕನ್ ಸುಕ್ಕ ಇದೆ. ಫುಲ್ ಪ್ಲೇಟ್ ಖಾಲಿ ಅಲ್ಲ? ನೀವೆಲ್ಲ ಜಾಸ್ತಿ ಚಿಕನ್ ತಿನ್ನೋದಾ, ವೆಜ್ ತಿನ್ನೋದು, ತರಕಾರಿ ತಿನ್ನೋದಾ ಅಥವಾ ನಾನ್ ವೆಜ್ಜಾ? ನಾನ್ ವೆಜ್ಜೇ ಜಾಸ್ತಿ ಅಲ್ಲ? ಮನೆಯಲ್ಲೆಲ್ಲ ತರಕಾರಿ ಸ್ವಲ್ಪ ದೂರ ದೂರ ಅಂತ ಇರ್ಬೋದು. ಆದರೆ ಇದು ಎಲ್ರಿಗೂ ಇಷ್ಟ. ಒಬ್ಬ ಇದ್ದಾನೆ, ನನ್ನ ಮೊಮ್ಮಗ ನಿಮ್ಮಾಗಿದ್ದಾನೆ, ಅವ ತಿನ್ನೋದಿಲ್ಲಲ್ಲ? ಓಕೆ, ನಾನು ಕೂಡ ಹಾಗೆ ನಾನ್ ವೆಜ್ ಎಲ್ಲ ದೂರ ದೂರ ಕೊಡಿ ಅಂತ ಹೇಳ್ತಾರಲ್ಲ, ಸ್ವಲ್ಪ ಸ್ವಲ್ಪ ತಿನ್ನೋದು. ಓಕೆ, ಆಗುದಾ? ರೆಡಿ ಅಂತ ಹೇಳುದಾ? ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ, ಈಗ ಸರ್ವ್ ಮಾಡೋದಲ್ಲ? ತಿನ್ನದವ್ರು ಸಹ ತಿನ್ನಿ ಆಯ್ತಾ? ತಿನ್ನದವ್ರು ಸಹ ತಿನ್ನಿ ಆಯ್ತು. ತಿನ್ನದವರು ಕೂಡ ತಿನ್ಬೋದಲ್ಲ ಈ ಥರ ಸುಕ್ಕ ಮಾಡಿಕೊಟ್ರೆ? ಓಕೆ, ನಿಮ್ಗೆ ಹೇಳಿದ್ದು, ನೀವು ತಿನ್ನೋದಿಲ್ಲ. ಹಾಗೆ ಚಿಕನ್ ಸುಕ್ಕ ರೆಡಿ. ಓಕೆ, ಬೆಚ್ಚ ಚಿಕನ್ ಸುಕ್ಕ ರೆಡಿ ಅಲ್ಲ? ಊಟ ಜೊತೆ ಎಲ್ಲ ಫುಲ್ಲು ಖಾಲಿ ಮಾಡ್ಬೋದು. ಸಾಕಾಗಿದೆ. ನೀವು ಸ್ವಲ್ಪ ಮನೆಯಲ್ಲೇ ರೆಡಿ ಮಾಡಿ ತಂದು ಬೇಯಿಸಿಟ್ಟ ತಂದ ಕಾರಣ ಬೇಗ ಆಯ್ತಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಸುಕ್ಕ ರೆಡಿ ಮಾಡಿಕೊಡಿದರೆ ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಚಿಕನ್ ಸುಕ್ಕ ತಯಾರಿಸುವ ವಿಧಾನ. ಮೊದಲು ಒಣಮೆಣಸು, ಧನಿಯಾ, ಮೆಂತೆ, ಹುಣಸೆ ಹುಳಿ ಹಾಗೂ ಅರಿಶಿನ ಪುಡಿ ಹಾಕಿ ರುಬ್ಬಿದ ಮಸಾಲೆ ಸೇರಿಸಿ ಕೋಳಿ ಮಾಂಸವನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ 2 ಚಮಚದಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಹೆಚ್ಚಿದ 2 ದೊಡ್ಡ ಈರುಳ್ಳಿ, ಕರಿಬೇವು ಹಾಕಿ ಹುರಿಯಿರಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಬೆಳ್ಳುಳ್ಳಿ, ಜೀರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ಈರುಳ್ಳಿ ಕೆಂಪಗಾದ ನಂತರ ಕೋಳಿ ಮಾಂಸ, ರುಬ್ಬಿದ ತೆಂಗಿನ ತುರಿ ಹಾಕಿ ಬೆರೆಸಿಕೊಂಡು 5 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಚಿಕನ್ ಸುಕ್ಕ ರೆಡಿ. ಓಕೆ, ನೋಡಿದ್ರಲ್ಲ ಸ್ಪೆಷಲ್ ಆಗಿ ಮನೆಯಲ್ಲಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೇಸರಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಲ್, ಐಶ್ವರ್ಯ ಕಿಟಿ ಸ್ಪೆಷಲ್ ಟೀ ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಸರಸ್ವತ್ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಸುಕ್ಕ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರಿಗೆ? ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಅಲ್ಲ? ಏನು ಜ್ಯೂಸ್ ಹೇಳಿದ್ರಿ ನೀವು? ಪುದೀನ ಜ್ಯೂಸ್. ಪುದೀನ ಲಿಂಬು ಹಾಕಿ ಜ್ಯೂಸ್ ಅಲ್ಲ? ಓಕೆ, ಗಮ್ಮತ್ತಾಗಿರ್ಬೋದು ಅಂತ ಕಾಣುತ್ತೆ. ರಪ್ಪ ಆಗ್ಬೋದಲ್ಲ ಇದು? ಬೇಗ ಆಗ್ತದೆ. ಏನೇನು ತಗೊಂಡಿದ್ದೀರಾ ಫಸ್ಟಿಗೆ? ಏನು ತಗೊಂಡಿದ್ದೀರಾ ಇದಕ್ಕೆ? ಹಾಂ, ಫಸ್ಟಿಗೆ ಪುದೀನ ಅಲ್ಲ? ಮತ್ತು ಒಂದು ಚಿಕ್ಕ ಪೀಸ್ ಶುಂಠಿ ಇದೆ. ಶುಂಠಿ ಇದಲ್ಲ? ಓಕೆ, ಅದನ್ನು ಮಿಕ್ಸಿ ಆಗಬೇಕಲ್ಲ? ಓಕೆ, ನೀವು ಹಾಗೆ ಕೊಟ್ಟರೆ ನಾನೇ ಮಿಕ್ಸಿ ಕೊಡಬೇಕಲ್ಲ ನಿಮಗೆ? ಓಕೆ, ಅದು ಶುಂಠಿ ಹಾಕಿದ್ರಲ್ಲ ಅದಕ್ಕೆ? ಓಕೆ, ಫ್ಲೇವರ್ ಬರುತ್ತೆ, ಚೆನ್ನಾಗಿ ಬರುತ್ತಲ್ಲ? ಇದು ಬೆಲ್ಲದ ಪುಡಿ. ಬೆಲ್ಲ. ಓಕೆ ಓಕೆ, ನೀರು ಬೇಕಲ್ಲ? ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಡೋದಲ್ಲ? ಓಕೆ, ಅಷ್ಟನ್ನು ಈಗ ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಆಲ್ಮೋಸ್ಟ್ ಇಷ್ಟು ಹಾಕಿದರೆ ಜ್ಯೂಸ್ ರೆಡಿ ಅಂತೇಳಿ ಹೇಳ್ಬೋದಲ್ಲ? ಯಾಕಂದರೆ ಇದು ಕೆಲಸವೇ ಇಲ್ಲ ನೋಡಿ, ರಪ್ಪ ಆಗುತ್ತಲ್ಲ? ಲೆಮನ್ ಹಾಕಿದರೆ ಅದು ಸಹ ಜ್ಯೂಸ್, ಲೆಮನ್ ಹಾಕಿದರೆ ಆಯ್ತಲ್ಲ? ಓಕೆ,
ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ. ಇದಕ್ಕೆ ಬೆಲ್ಲವೇ ಹಾಕಬೇಕಾ? ಸಕ್ಕರೆಗಿಂತ ಬೆಲ್ಲ ಒಳ್ಳೆ ಇರ್ತದೆ. ಸ್ವಲ್ಪ ಸಕ್ಕರೆ ಉಪಯೋಗಿಸಿ ಕಡಿಮೆ ನಾವು. ಓಕೆ, ಬೆಲ್ಲ ಉಂಟು ಅದರಲ್ಲಿ. ಓಕೆ ಓಕೆ, ಈಗ ಸರ್ವ್ ಮಾಡೋದಲ್ಲ. ಓಕೆ, ಇದು ನೀವು ಲಿಂಬು ಜ್ಯೂಸ್ ಹಾಕ್ತೇನೆ. ಓಕೆ, ಲಿಂಬು ಲಾಸ್ಟಿಗೆ ಹಾಕ್ತಿದ್ದೀರಾ? ಓಕೆ, ಮತ್ತೆ ಇದಕ್ಕೆ ಹಾಕೋದಾ? ಓಕೆ, ಓಕೆ. ಈಗ ಸ್ಪೆಷಲಾಗಿ ಪುದೀನ ಮತ್ತು ಲಿಂಬು ಹಾಕಿದ ಜ್ಯೂಸ್ ಎಲ್ಲ. ಓಕೆ, ಪುದೀನ, ಲಿಂಬು ಮತ್ತು ಇನ್ನೊಂದು ಏನು ಹಾಕಿದರೆ ಶುಂಠಿ ಹಾಕಿದ್ದೀರಲ್ಲ. ಸ್ಪೆಷಲಾಗಿ ಇದು ಕಲರ್ ಏನು ಅಂತ ಹೇಳಿದರೆ ಬೆಲ್ಲ ಹಾಕಿದ ಕಾರಣ ಕಲರ್ ಈ ಥರ ಬರುತ್ತಲ್ಲ. ನೋಡಲಿಕ್ಕೆ ಚೆನ್ನಾಗಿಂಟು, ಟೇಸ್ಟ್ ಅಂತೂ ಗಮ್ಮದಿರ್ಬೋದು ಅಂತ ಕಾಣುತ್ತಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ. ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಜ್ಯೂಸ್ ರೆಡಿ ಮಾಡಿಬಿಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದಂತ ನೋಡ್ತೀನಿ. ಪುದೀನ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಪುದೀನ ಸೊಪ್ಪಿಗೆ ಶುಂಠಿ, ಅರ್ಧ ಕಪ್ನಷ್ಟು ಬೆಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟುಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಸೋಸಿಕೊಂಡು ಸ್ವಲ್ಪ ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಬೇಕಾಗುವಷ್ಟು ನೀರು ಹಾಕಿ ತೆಳು ಮಾಡಿಕೊಂಡು ಸರ್ವ್ ಮಾಡಿ. ಪುದೀನ ಜ್ಯೂಸ್. ಎಸ್ ಮ್ಯಾಮ್, ಅಡುಗೆ ಅಂತ ರೆಡಿಯಾಗಿದೆ. ಒಂದು ಜ್ಯೂಸ್, ಇನ್ನೊಂದು ಚಿಕನ್ ಸುಕ್ಕ ಅಲ್ಲ. ಫಸ್ಟಿಗೆ ಚಿಕನ್ ಸುಕ್ಕ ಟೇಸ್ಟ್ ನೋಡುವಲ್ಲ. ಹೀಗೆ ತಗೊಂಡು ಬಾಯಿಗೆ ಹಾಕ್ತೀನಿ. ಓಕೆ, ಆ್ಯಕ್ಚುಲಿ ಚಿಕನ್ ಅಂತ ಬಂದಾಗ ಎಲ್ಲವನ್ನು ಪ್ಲೇಟಿಗೆ ಹಾಕ್ಕೊಂಡು ಹಾಗೆ ಕೈಯಲ್ಲಿ ತಗೊಂಡು ತಿನ್ನಬೇಕಲ್ಲ. ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಬಿಸಿ ಬಿಸಿ ಇದ್ದ ಕಾರಣ ನಾವು ಆಮೇಲೆ ತಿನ್ನೋ. ನಾರ್ಮಲಾಗಿ ತೆಂಗಿನಕಾಯಿ ಹಾಕಿದ ಕಾರಣ ಇನ್ನೂ ಟೇಸ್ಟು ಗಮ್ಮತ್ತಾಗುತ್ತಲ್ಲ ಸುಕ್ಕಕ್ಕೆಲ್ಲ. ಓಕೆ, ಈಗ ಇನ್ನೊಂದು ಜ್ಯೂಸ್ ಅಲ್ಲ. ಓಕೆ, ತಗೊಳ್ತೀನಿ ನೀವು ಕೂಡ. ಆಹಾ, ಇದು ಆ್ಯಕ್ಚುಲಿ ಪುದೀನ ಅಲ್ಲ, ಪುದೀನ ಮತ್ತು ಶುಂಠಿ. ನಾರ್ಮಲಾಗಿ ನಾವು ಜ್ಯೂಸ್ ಅಂತ ಹೇಳಿದಾಗ ಹೊರಗಡೆಯಿಂದ ಸಕ್ಕರೆ ಹಾಕಿ ಜ್ಯೂಸ್ ಎಲ್ಲ ಕುಡಿಯೋದು. ಬಟ್ ಸ್ಪೆಷಲಾಗಿ ಇವತ್ತು ಬೆಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಗಮದ ಅಂತೂ, ಕಲರ್ ಕೂಡ ನೋಡಲಿಕ್ಕೆ ಕೂಡ ಚೆನ್ನಾಗುಂಟು. ನಾರ್ಮಲಾಗಿ ಹೆಲ್ತಿ ಕೂಡ ಇದು ಒಳ್ಳೆಯದು ಅಂತ ಹೇಳ್ಬೋದು. ಹೌದು, 2 ಅಡುಗೆ ಕೂಡ ಚೆನ್ನಾಗಿದೆ ಮ್ಯಾಮ್. ಅದರಲ್ಲಿ ಸುಕ್ಕ ಅಂತೂ ನೈಟ್ ಟೈಮೆಲ್ಲ ಈ ಥರ ಡಿನ್ನರ್ಗೆ ಸಿಕ್ಕಿದರೆ ಫುಲ್ಲು ಖಾಲಿ ಮಾಡ್ಬೋದು. ಹಾಗೆ ನಮ್ಮ ಈ ಒಂದು ಹೇಗೆ ಅನ್ನಿಸ್ತು ನಿಮಗೆ? ಒಳ್ಳೆಯದಾಯ್ತು, ಖುಷಿ ಆಯಿತು. ಓಕೆ, ನಮಗೆ ಕೂಡ ಖುಷಿ ಆಯಿತು ಮ್ಯಾಮ್. ಈ ಥರ ಸ್ಪೆಷಲ್ ಅಡುಗೆ ಮಾಡಿಕೊಟ್ರೆ ನಮಗೆ ಕೂಡ ಇನ್ನೂ ಖುಷಿ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸಂತೋಷ್ ರೈಸ್ ಮಿಕ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಒಂದು ಸ್ಪೆಷಲಾಗಿ ಚಿಕನ್ ಸುಕ್ಕ ಮತ್ತೊಂದು ಜ್ಯೂಸ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.